ಬ್ರಹ್ಮಾವರ ಮತ್ತು ಬಾರ್ಕೂರು ರೋಟರಿ ವತಿಯಿಂದ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಟೀಮ್ ಅಭಿಮತ ಸಹಕಾರದಿಂದ ಹಲಸು ಮತ್ತು ಹಣ್ಣು ಮೇಳ ಭಾನುವಾರ ಬ್ರಹ್ಮಾವರ ಎಸ್ಎಂಎಸ್ ಸಮುದಾಯ ಭವನದಲ್ಲಿ ನಡೆಯಿತು. ರೋಟರಿಯ ಜಯಗೌರಿಯವರು ಹಲಸಿನ ಹಣ್ಣನ್ನು ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ರಾಜಶೇಖರ ಮೂರ್ತಿ, ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಲಕ್ಷ್ಮಣ್, ಡಾಕ್ಟರ್ ಧನಂಜಯ್, ಡಾಕ್ಟರ್ ಸುಧೀರ್ ಕಾಮತ್, ರೋಟರಿ ಅಧ್ಯಕ್ಷ ದಿನೇಶ್ ನಾಯ್ರೆ, ಸುಬ್ರಹ್ಮಣ್ಯ ಪೂಜಾರಿ ಉಪಸ್ಥಿತರಿದ್ದರು. ನಾನಾ ಭಾಗದಿಂದ ಬಂದ 65 ಮಳಿಗೆಯಲ್ಲಿ ವಿವಿಧ ತಳಿಯ ಹಲಸಿನ ಕಸಿಗಿಡಗಳು, ತುಮಕೂರಿನ ಕೆಂಪು ಹಲಸು, ನಾನಾ ಹಣ್ಣಿನ ಬೀಜಗಳು ಹಾಗೂ ಹಲಸಿನ ಹಾಗೂ ಇತರ ಹಣ್ಣಿನ ಉತ್ಪನ್ನಗಳಿಂದ ತಯಾರಾದ ಹಲಸಿನ ಹಣ್ಣಿನ ಹೋಳಿಗೆ, ಐಸ್ ಕ್ರೀಮ್, ಚಿಪ್ಸ್ ಸೇರಿದಂತೆ ಅನೇಕ ತಿನಿಸುಗಳು ಮೇಳದಲ್ಲಿ ಇದ್ದು ಸಾರ್ವಜನಿಕರು ಸವಿದರು. ಸಹಸ್ರಾರು ಮಂದಿ ಭಾಗವಹಿಸಿ ನಿಸರ್ಗದತ್ತ ತಿನಿಸುಗಳನ್ನು ಜನ ಮೆಚ್ಚುತ್ತಾರೆ ಎನ್ನುವುದಕ್ಕೆ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಕಂಡುಬಂತು. ಬ್ರಹ್ಮಾವರ ಮತ್ತು ಬಾರ್ಕೂರು ರೋಟರಿ ವತಿಯಿಂದ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಟೀಮ್ ಅಭಿಮತ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜನರಿಗೆ ಇವತ್ತೂ ಕೂಡ ನಮ್ಮ ಪ್ರಾಚೀನ ಕಾಲದ ತಿಂಡಿ ತಿನಿಸುಗಳು, ನಮ್ಮ ಸಾಂಪ್ರದಾಯಿಕ ಅಡುಗೆ ಅಥವಾ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳ ಬಗ್ಗೆ ಹಣ್ಣು ಹಂಪಲುಗಳ ಬಹಳ ಆಸಕ್ತಿ ಇದೆ. ನಾವು ಇಂದು ಕೆಮಿಕಲ್ಗಳನ್ನು ತಿಂದು ಬದುಕ್ತಾ ಇದ್ದೇವೆ. ಇದೇನಿಲ್ಲ, ಎಲ್ಲವೂ ನೈಸರ್ಗಿಕವಾಗಿ ದೊರೆಯುವಂಥ ಪದಾರ್ಥಗಳ ತಿಂಡಿ ತೀರ್ಥಗಳಲ್ಲಿ ದೊರೆಯುತ್ತಾ ಇವೆ. ಜನರ ಈ ರೀತಿಯ ಸ್ಪಂದನೆ ನೋಡಿದರೆ ಜನರಿಗೆ